ಎಲ್ಲ ವೀಕ್ಷಕರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಉಮ್ಮಲ್ತಿ ದೈವದ ಬಗ್ಗೆ ತಿಳಿಸಿಕೊಡುತ್ತೇನೆ. ಈ ಕತೆ ತುಂಬಾನೇ ಕುತೂಹಲಕರವಾಗಿದೆ. ದಯವಿಟ್ಟು ಈ ವಿಡಿಯೋವನ್ನು ಕೊನೆ ತನಕ ನೋಡಿ ಹಾಗೂ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ಸ್ ಮೂಲಕ ನಮಗೆ ತಿಳಿಸಿ. ನಮ್ಮ ವೀಕ್ಷಕರ ಕೋರಿಕೆಯ ಮೇರೆಗೆ ಡಾಕ್ಟರ್ ಲಕ್ಷ್ಮೀ ಜಿ ಪ್ರಸಾದ್ ಇವರ ಒಪ್ಪಿಗೆ ಪಡೆದು ಅವರ ಭೂತಗಳ ಅದ್ಭುತ ಜಗತ್ತು ಎನ್ನುವಂತಹ ಬ್ಲಾಗ್ನಿಂದ ಈ ಮಾಹಿತಿಯನ್ನು ಪಡೆದು ಉಮ್ಮಲ್ತಿ ದೈವದ ಜನ್ಮ ರಹಸ್ಯದ ಬಗ್ಗೆ ನಾನು ನಿಮಗೆ ತಿಳಿಸಿಕೊಡುತ್ತಿದ್ದೇನೆ. ಉಡುಪಿ ಕುಂದಾಪುರ ಪರಿಸರದಲ್ಲಿ ಹೆಚ್ಚಾಗಿ ಪ್ರಚಲಿತದಲ್ಲಿರುವ ಉಮ್ಮಲ್ತಿ ದೈವದ ಬಗ್ಗೆ ಜನಪದದಲ್ಲಿ ಹಲವಾರು ಕಟ್ಟುಕತೆಗಳಿವೆ. ಉಮ್ಮಲ್ತಿ ದೈವದ ಬಗ್ಗೆ ಕಟ್ಟುಕತೆಗಳನ್ನು ಹೇಳಿ ಸಣ್ಣ ಮಕ್ಕಳನ್ನು ಎದರಿಸಿ ಮಲಗಿಸುತ್ತಾರಂತೆ. ಉಮ್ಮಲ್ತಿ ಎಂದರೆ ಭಯಂಕರ ರೂಪದ ದೈವವಂತೆ. ಆಕೆ ಅಡುಗೆ ಮಾಡುವಾಗ ಕಟ್ಟಿಗೆಯ ಬದಲು ತನ್ನ ಕಾಲುಗಳನ್ನೇ ಉರಿಸುತ್ತಾಳಂತೆ. ಸೌಟುಗಳ ಬದಲು ತನ್ನ ಕೈಗಳನ್ನೇ ಬಳಸುತ್ತಾಳಂತೆ. ಆಕೆಯ ಕೈ ತೂತಾಗಿರುತ್ತದೆಯಂತೆ ಎಂದೆಲ್ಲ ಕಟ್ಟುಕತೆಗಳಿವೆ. ಮತ್ತೊಂದು ಮೂಲದ ಪ್ರಕಾರ ಉಮ್ಮಲ್ತಿ ಒಬ್ಬಳು ಮುಗ್ಧ ಹೆಂಗಸು. ತಾನು ದೇವರಾಗಬೇಕೆನ್ನುವ ಆಸೆಯಾಗುತ್ತದೆ. ಅದಕ್ಕಾಗಿ ದೇವರಂತಿರುವ ಮಕ್ಕಳ ಮೆದುಳನ್ನು ತಿಂದರೆ ದೇವರಾಗಬಹುದೆಂದು ಯೋಚಿಸಿ ತನ್ನ ಗಂಡ ಬೊಬ್ಬರಿಯನ ಬಳಿ ಮಕ್ಕಳ ಮೆದುಳು ತರಲು ಹೇಳುತ್ತಾಳೆ. ಆಗ ಬೊಬ್ಬರಿಯ ಹೇಳುತ್ತಾನೆ, ನಿನ್ನ ತೂತಾಗಿರುವ ಕೈಯಲ್ಲಿ ನೀರು ತಂದು ಈ ಪಾತ್ರೆಯಲ್ಲಿ ತುಂಬಿಸು. ನಾನು ರಾತ್ರಿ ಹೊತ್ತು ಮಲಗದ ಮಕ್ಕಳ ಮೆದುಳು ತೆಗೆದುಕೊಂಡು ಬರುತ್ತೇನೆ ಎಂದು ಹೇಳಿ ಹೋಗುತ್ತಾನೆ. ಆದರೆ ರಾತ್ರಿಯಿಡೀ ಹುಡುಕಿದರೂ ನಿದ್ರೆ ಮಾಡದ ಮಕ್ಕಳು ಅವನಿಗೆ ಸಿಗುವುದಿಲ್ಲ. ಅದೇ ರೀತಿ ಉಮ್ಮಲ್ತಿಗೆ ಕೂಡ ತೂತಾದ ಕೈಯಲ್ಲಿ ನೀರು ತಂದು ತುಂಬಿಸಲು ಸಾಧ್ಯವಾಗುವುದೇ ಇಲ್ಲ. ಈ ತರಹ ಜಾನಪದದಲ್ಲಿ ಹಲವಾರು ಕಟ್ಟುಕತೆಗಳು ಇದ್ದರೂ ಸಹ ಎಲ್ಲಿಯೂ ಕೂಡ ಉಮ್ಮಲ್ತಿ ಜನರಿಗೆ ತೊಂದರೆ ಕೊಟ್ಟ ಹಾಗೂ ಮಕ್ಕಳ ಮೆದುಳನ್ನು ತಿಂದ ಬಗ್ಗೆ ಉಲ್ಲೇಖವಿಲ್ಲ. ಆದರೆ ವಾಸ್ತವ ಏನೆಂದರೆ ಬೊಬ್ಬರಿಯನ ಕಥೆಯಲ್ಲಿ ಎಲ್ಲಿಯೂ ಸಹ ಮಡದಿಯ ಬಗ್ಗೆ ಉಲ್ಲೇಖವಿಲ್ಲದಿದ್ದರೂ ಸಹ ಬೊಬ್ಬರಿಯ ದೈವತ್ವವನ್ನು ಪಡೆದಾಗ ಮಹಾಸತಿಯಾಗಿರುವ ಆತನ ಮಡದಿ ಉಮ್ಮಲ್ತಿ ಕೂಡ ದೈವತ್ವ ಪಡೆದು ಆರಾಧಿಸಲ್ಪಟ್ಟಿರುವ ಸಾಧ್ಯತೆ ಹೆಚ್ಚಾಗಿದೆ. ಆದರೆ ಕೆಲವು ಮೂಲಗಳ ಪ್ರಕಾರ ಉಮ್ಮಲ್ತಿಯನ್ನು ಬೊಬ್ಬರಿಯನ ಪತ್ನಿ ಎಂದು ಹೇಳಿದರೂ ಸಹ ಇನ್ನು ಕೆಲವರ ಪ್ರಕಾರ ಆಕೆ ಬೊಬ್ಬರಿಯನ ತಂಗಿ ಆಗಿರಲೂಬಹುದು ಎನ್ನುತ್ತಾರೆ. ಉಮ್ಮಲ್ತಿ ದೈವದ ಬಗ್ಗೆ ನಮಗೂ ಹೆಚ್ಚಿನ ಮಾಹಿತಿ ಲಭ್ಯವಾಗಿಲ್ಲ. ಈ ದೈವದ ಬಗ್ಗೆ ಮಾಹಿತಿ ಇದ್ದವರು ದಯವಿಟ್ಟು ನಮಗೆ ತಿಳಿಸಿ ಎನ್ನುತ್ತಾ ಈ ವಿಡಿಯೋವನ್ನು ಮುಗಿಸುತ್ತಿದ್ದೇನೆ. ಈ ಮಾಹಿತಿ ಇಷ್ಟವಾದಲ್ಲಿ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಹೊಸತೊಂದು ಮಾಹಿತಿಯನ್ನು ನಾನು ನಿಮಗೆ ತಿಳಿಸಿಕೊಡುತ್ತೇನೆ. ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು.